ಸುಳ್ಯ ತಾಲೂಕಿನ ಬಹುಬೇಡಿಕೆಯ 110 ಕೆವಿ ಕುರಿತ ಅಧಿಕಾರಿಗಳ ಸಭೆಯು ಶಾಸಕಿ ಭಾಗೀರಥಿ ಮುರುಳ್ಯ ಅಧ್ಯಕ್ಷತೆಯಲ್ಲಿ ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಉಪಸ್ಥಿತಿಯಲ್ಲಿ ತಾಲೂಕು ಪಂಚಾಯತ್ ಶಾಸಕರ ಕಚೇರಿಯಲ್ಲಿ ನಡೆಯಿತು. ಸಭೆಯಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತೆ ಈಗಾಗಲೇ ಕರಾರು ಪತ್ರ ಮಾಡಲು ಬಾಕಿ ಇದ್ದು ಅದನ್ನು ಕೂಡಲೇ ಸಿದ್ಧಪಡಿಸಿ ಬಳಿಕ ಕೇಂದ್ರ ಸರ್ಕಾರದ ಆದೇಶದನ್ವಯ ಉಳಿಸಬಹುದಾದ ಮರಗಳ ಸಂಖ್ಯೆಗಳನ್ನು ಹಿಂಬರಹ ನೀಡಿ ಮರಗಳ ಕಟಾವು ಪ್ರಾರಂಭವಾಗಲಿದೆ ಎಂದು ಸಭೆಯಲ್ಲಿ ಸಹಾಯಕ ಅರಣ್ಯಾಧಿಕಾರಿ ಪ್ರಶಾಂತ್ ಕುಮಾರ್ ಪೈ ಅವರು ತಿಳಿಸಿದರು. ಖಾಸಗಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ 20 ಸ್ಥಳಗಳ ಸರ್ವೆ ಪೂರ್ಣಗೊಂಡಿದ್ದು ಸೆಪ್ಟೆಂಬರ್ 15ರ ಒಳಗೆ ಸರ್ವೆ ಕಾರ್ಯಕ್ಕೆ ಬೇಕಾದ ಸ್ಥಳ ತನಿಖೆ ನಡೆಸಿ ರೇಖಾಚಿತ್ರ ತಯಾರಿಕೆ ಮಾಡಬೇಕು ಎಂದು ಪುತ್ತೂರು ಸಹಾಯಕ ಆಯುಕ್ತರು ತಿಳಿಸಿದರು. ಅಲ್ಲದೆ ಜಾಲ್ಸೂರು ಗ್ರಾಮದ ಅಡ್ಕರ್ ದೇಗುಲದ ಪರಿಸರದ ಬಳಿಯಲ್ಲಿ ಟವರ್ ನಿರ್ಮಾಣಕ್ಕೆ ಗುಂಡಿಗಳನ್ನು ತೆಗೆದಾಗ ಅಲ್ಲಿನ ಸ್ಥಳೀಯರು ಬೆದರಿಸಿ ಮುಚ್ಚಿದ್ದಾರೆ ಎಂದು ಗುತ್ತಿಗೆದಾರರು ಸಭೆಯ ಗಮನಕ್ಕೆ ತಂದು ಈ ಕುರಿತು ಪರಿಶೀಲನೆಯನ್ನ ನಡೆಸಿ ಸಮಸ್ಯೆ ಇತ್ಯರ್ಥಪಡಿಸಲು ಕಂದಾಯ ನಿರೀಕ್ಷಕರಿಗೆ ಸೂಚಿಸಿದರು. ಸಭೆಯಲ್ಲಿ ಕೆಪಿಟಿಸಿಎಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀನಾಥಾಚಾರ್ಯ, ಕೆಪಿಟಿಸಿಎಲ್ ಎಎಎ ಸಚಿನ್ ಕುಮಾರ್, ಸಹಾಯಕ ಇಂಜಿನಿಯರ್ ವಿವೇಕಾನಂದ ಶೆಣೈ, ಸುಳ್ಯ ಸಹಾಯಕ ಅರಣ್ಯಾಧಿಕಾರಿ ಪ್ರಶಾಂತ್ ಕುಮಾರ್ ಪೈ, ಸುಳ್ಯ ವಲಯ ಅರಣ್ಯಾಧಿಕಾರಿ ಮಂಜುನಾಥ್, ಪುತ್ತೂರು ವಲಯ ಅರಣ್ಯಾಧಿಕಾರಿ ಕಿರಣ್ ಬಿಎಂ, ಸುಳ್ಯ ಉಪ ತಹಶೀಲ್ದಾರ್ ಚಂದ್ರಕಾಂತ್ ಎಂಆರ್ ಮತ್ತಿತರರು ಉಪಸ್ಥಿತರಿದ್ದರು. ಅದೇ ತರ ಮಾಡಿರೋದಕ್ಕೆ ಕಂಪ್ಲೀಟ್ ಮಾಡಿ ಮತ್ತೆ ಹಂತಕ್ಕೆ ಹೋಗೋಣ ಅಂತ ಹೇಳಿ ಹಾಗೆ ಪ್ಲಾನ್ ಮಾಡ್ತಾ ಕಂಪ್ಲೀಟ್ ಆಗಿ ನಾವು ಇನ್ನೊಂದು ಪಾಯಿಂಟ್ ಮಾಡ್ಕೊಂಡು ಈಗ ಸರ್ವಿಸ್ ಖರ್ಚುವಾಗ ಇನ್ನೊಂದು ತಿಂಗಳು ನಮ್ದು ಐಡ್ ಆಗ್ತಾ ಇದೆ. ಅದಕ್ಕೆ ನಾವು ಏನ್ ಮಾಡ್ತೇವೆ ಮೇಡಮ್, ಈಗ ಒಂದ್ಸಲ ಎಲ್ಲ ನಾವು ಸ್ಪಾಟ್ ಮಾಡ್ಕೊಂಡು ಒಂದ್ಸಲ ಎಲ್ಲ ನಾವು ಲೊಕೇಶನ್ ಐಡೆಂಟಿಫೈ ಮಾಡಿ ಸರ್ವೆ ಮಾಡಿಬಿಟ್ರೆ ನಾವು ನಮ್ದು ವರ್ಕ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೋದು ಅಂತ. ಕಂಪ್ಲೀಟ್ ಆದ ಸ್ವಲ್ಪ ಟೈಮ್ ಸಿಗುತ್ತೆ ಅವಾಗ ಅರ್ಜೆಂಟ್ ಕೊಡ್ಬೇಕಂತ ಸ್ವಲ್ಪ ಟೈಮ್ ಇರುತ್ತೆ. ಸ್ಮಾಲ್ ಪ್ಲಾನ್ ಹಾಗಾಗಿ ಏನ್ ಮಾಡ್ತಾರೆ, ಫೀಲ್ಡ್ ನೋಡ್ಕೊಂಡು ಬರ್ತಾರೆ. ಸೊ ಇಲ್ಲಿ ಡ್ರಾಯಿಂಗ್ ಮಾಡ್ಬೇಕಾದ್ರೆ ಏನೋ ಕನ್ಫ್ಯೂಸ್ ಆದ್ರೆ ಪುನಃ ಸೊ ಹಾಗಾಗಿ ಸ್ವಲ್ಪ ಸ್ಕೆಚ್ ಮಾಡಿದ ಮೇಲೆನೇ ಇವರು ಮುಂದೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. Yeah.